ಪುತ್ತೂರಿನಲ್ಲಿ ಸೋಮವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಗ್ರಾಮಾಂತರ ಜಿಲ್ಲಾ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಮಾತನಾಡಿ, ಪ್ರೇಮಿಸಿದ ಯುವತಿಗೆ ಮಗು ಕರುಣಿಸಿದ ಪ್ರಕರಣದಲ್ಲಿ ಆರೋಪಿಯಾಗಿರುವ ಕೃಷ್ಣ ಜೆ ರಾವ್ ಇನ್ನೂ ಕೂಡ ಸಂತ್ರಸ್ತೆಯನ್ನ ಮದುವೆಯಾಗಲು ಮುಂದೆ ಬಂದಿಲ್ಲ. ಇಂತಹ ಪ್ರಕರಣದಲ್ಲಿ ಮುಸ್ಲಿಂ ಆರೋಪಿಯಾಗಿದ್ದರೆ ಮೈಮೇಲೆ ದೆವ್ವ ಬಂದಂತೆ ವರ್ತಿಸುವ ಬಿಜೆಪಿ ಸಂಘ ಪರಿವಾರ ಈಗ ಮೌನಕ್ಕೆ ಜಾರಿದ. ಕಲ್ಲಡ್ಕ ಪ್ರಭಾಕರ ಭಟ್, ಅರುಣ್ ಕುಮಾರ್ ಪುತ್ತಿಲ, ಶೋಭಾ ಕರಂದ್ಲಾಜೆ, ಸಿಟಿ ರವಿ, ಯತ್ನಾಳ್, ಪ್ರಮೋದ್ ಮುತಾಲಿಕ್ ಮುಂತಾದವರು ಈಗೆಲ್ಲಿದ್ದಾರೆ? ಅವರೇಕೆ ಹಿಂದೂ ಹುಡುಗಿಗೆ ಆದ ಅನ್ಯಾಯದ ಬಗ್ಗೆ ಮಾತನಾಡುತ್ತಿಲ್ಲ? ಹಾಗಾದ್ರೆ ಇವರ ಹಿಂದುತ್ವ ಎಲ್ಲಿ ಹೋಯಿತು? ಇವರು ಹಿಂದುತ್ವದ ವಿಚಾರದಲ್ಲಿ ನಾಟಕ ಮಾಡುತ್ತಿದ್ದಾರೆ. ಮುಸ್ಲಿಂ ಆರೋಪಿಯಾಗಿದ್ರೆ ಮಾತ್ರ ಇವರಿಗೆ ಹಿಂದುತ್ವ ನೆನಪಾಗೋದು. ಈಗ ಹಿಂದೂ ಯುವಕ ಆರೋಪಿಯಾಗಿದ್ದಾಗ ಹಿಂದೂ ಹುಡುಗಿಗೆ ಅನ್ಯಾಯ ಆಗಿರುವುದು ಕಾಣುತ್ತಿಲ್ಲವೇ ಎಂದು ಪ್ರಶ್ನಿಸಿದರು. ಅರುಣ್ ಕುಮಾರ್ ಪುತ್ತಿಲ ಮತ್ತು ಈ ಬಿಜೆಪಿ ಸಂಘ ಪರಿವಾರದ ಪಟಾಳಂಗಳು ಇವತ್ತು ಯಾಕೆ ಅವರು ಗಲಾಟೆ ಮಾಡ್ತಾ ಇಲ್ಲ? ಏನಾದ್ರೂ ಒಂದು ಗಲಾಟೆ ಸಮಸ್ಯೆ ಆದ ಕೂಡಲೇ ಅರುಣ್ ಕುಮಾರ್ ಪುತ್ತಿಲ ತನ್ನ ಪಟಾಳವನ್ನು ಕಟ್ಟಿಕೊಂಡು ಪೊಲೀಸ್ ಸ್ಟೇಷನ್ಗೆ ದಾಳಿ ಮಾಡ್ತಾರಲ್ಲ, ಇವಾಗ ಯಾಕೆ ಪೊಲೀಸ್ ಸ್ಟೇಷನ್ಗೆ ಬರ್ಲಿಕ್ಕೆ ಆಗುದಿಲ್ವಾ? ಇವರಿಗೆ ನ್ಯಾಯ ಕೊಡಿ ಅಂತ ಕೇಳಲಿಕ್ಕೆ ಆಗುದಿಲ್ವಾ? ಶೋಭಾ ಕರಂದ್ಲಾಜೆ ಅವರು ಎಲ್ಲಿಂದ ಓಡೋಡಿಕೊಂಡು ಬರ್ತಾರಲ್ವಾ? ಈಗೇನು ಬರ್ತಾ ಇಲ್ಲ ಅವರು? ಈಗ ಯಾಕೆ ಅವ್ರು ಬರ್ತಾ ಇಲ್ಲ? ಯಾಕೆ ಹರೀಶ್ ಪೂಜೆ ಮಾತನಾಡ್ತಾ ಇಲ್ಲ? ಯಾಕೆ ಪ್ರಮೋದ್ ಮುತಾಲಿಕ್ ಮಾತನಾಡ್ತಾ ಇಲ್ಲ? ಯಾಕೆ ಸಿಟಿ ರವಿ ಮಾತನಾಡ್ತಾ ಇಲ್ಲ? ಯಾಕೆ ಬಸವನಗೌಡ ಪಾಟೀಲ್ ಮಾತನಾಡ್ತಾ ಇಲ್ಲ? ಅಂದ್ರೆ ಇವರ ಸಂಸ್ಕೃತಿ ಇದು. ಇವರ ಬಿಜೆಪಿ ಮತ್ತು ಸಂಘ ಪರಿವಾರದವರು ಇವರ ನಾಯಕರ ಸಂಸ್ಕೃತಿ ಇದಾಗಿರ್ತದೆ. ಅಮಾಯಕವಾದಂತಹ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಅವರನ್ನು ಕೊನೆಗೆ ಬೀದಿಗೆ ತಳ್ಳುವಂತಹ ಸಂಸ್ಕೃತಿ. ಇವರ ಮಾಜಿ ಮುಖ್ಯಮಂತ್ರಿಗಳು ಕೂಡ ಇದರಿಂದ ಹೊರತಾಗಲಿಲ್ಲ. 80 ವರ್ಷದ ಯಡಿಯೂರಪ್ಪನವರು ಕೂಡ ಇವತ್ತು ಪೋಕ್ಸೋ ಆರೋಪದಲ್ಲಿ ಆರೋಪಿಯಾಗಿದ್ದಾರೆ. ಇಂತಹ ಒಂದು ಪಕ್ಷ, ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇವರು ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಾರೆ. ಇವರ ಹಿಂದುತ್ವ ವರ್ಕೌಟ್ ಆಗುವಂಥದ್ದು, ಹಿಂದುತ್ವದ ಹೋರಾಟ ಆಗುವಂಥದ್ದು ಆರೋಪಿ ಸ್ಥಾನದಲ್ಲಿ ಮುಸ್ಲಿಮರಿದ್ದಾಗ ಮಾತ್ರ. ಇಲ್ಲದಂತ ಸಂದರ್ಭದಲ್ಲಿ ಇವರು ಈ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ. ಉಪಾಧ್ಯಕ್ಷ ಮೋನಿಶ್ ಅಲಿ ಮಾತನಾಡಿ, ಸಂತ್ರಸ್ತ ಯುವತಿಯ ಪರ ಯಾರೂ ನಿಲ್ಲದಿದ್ದಾಗ ಎಸ್ಡಿಪಿಐ ಕಳೆದ ಜುಲೈ 2ರಂದು ಪ್ರತಿಭಟನೆಯನ್ನ ಮಾಡಿತ್ತು. ಯುವತಿಯ ತಾಯಿ ಪಾಲ್ಗೊಂಡಿದ್ದರು. ಆಗ ದಿಢೀರ್ ಎಚ್ಚೆತ್ತುಕೊಂಡ ಸಂಘ ಪರಿವಾರದ ಮುಖಂಡರು, ಹಿಂದೂ ಹುಡುಗಿ ವಿಚಾರದಲ್ಲಿ ಎಸ್ಡಿಪಿಐ ತಲೆ ಹಾಕುವ ಅಗತ್ಯವಿಲ್ಲ, ಆಕೆಗೆ ನಾವು ನ್ಯಾಯ ಕೊಡಿಸುತ್ತೇವೆ ಎಂದು ಹೇಳಿದರು. ಹಾಗಾಗಿ ನಾವು ಸುಮ್ಮನಾದೆವು. ಈಗ 6 ತಿಂಗಳು ಕಳೆದರೂ ಯುವತಿಗೆ ನ್ಯಾಯ ಸಿಕ್ಕಿಲ್ಲ. ಹಾಗಾದ್ರೆ ಹಿಂದುತ್ವವಾದಿ ನಾಯಕರು ಈಗೆಲ್ಲಿದ್ದಾರೆ ಎಂದು ಪ್ರಶ್ನಿಸಿದರು. ಈ ಕುಟುಂಬದ ಜೊತೆ ಯಾರು ಇಲ್ಲದಾಗ ನಾವು ನಿಂತಿದ್ದೆವು. ನಾನು ನಿಂತ ನಂತರ ಎಲ್ಲರೂ ಹೋಗಿದ್ದಾರೆ. ಈಗ ಪುನಃ ಯಾರಿಲ್ಲ. ನಿನ್ನ ಮೊನ್ನೆ ಅವರೇ ಹೇಳಿದ್ರು, ಪಾಪ ಯಾರು ಬರ್ತಾ ಇಲ್ಲ, ಈಗ ನಾನು ಏಕಾಂಗಿ ಆಗಿದ್ದೇನೆ, ನನ್ನ ಜೊತೆ ಈಗ ಒಂದಿಬ್ಬರು ಬಿಟ್ಟರೆ ಬೇರೆ ಯಾರು ಬರ್ತಾ ಇಲ್ಲ ಅಂತೇಳಿ ನಾವು ಕೂಡ ಕಾದು ಕುಳಿತೇವೆ. ಯಾರಾದರೂ ನ್ಯಾಯ ಕೊಡ್ತಾರಾ, ಏನ್ ಮಾಡ್ತಾರ? ನಾವು ಹೋದ್ರೆ ಸಮಸ್ಯೆ ಇದೆಯಲ್ಲ, ನಾವು ಹೋಗುದು ಬೇಡ, ಅವರಿಗೆ ನ್ಯಾಯ ಬೇಕಾಗಿದೆ. ನಾವು ರಾಜಕೀಯ ಮಾಡಲಿಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದ್ರು, ನಾವು ರಾಜಕೀಯಕ್ಕೋಸ್ಕರ ನಾವು ಪ್ರತಿಭಟಿಸಿದಲ್ಲ, ಅಲ್ಲಿ ಅವರಿಗೆ ನ್ಯಾಯ ಬೇಕಾಗಿದೆ. ಆ ಯುವತಿಗೆ ನ್ಯಾಯ ಬೇಕಾಗಿದೆ. ಆ ಸಣ್ಣ ಮಕ್ಕಳನ್ನು ಇಟ್ಟುಕೊಂಡು ಯಾರು ಇದಕ್ಕೆ ತಂದೆ ಅಂತ ಕೇಳುವಂತ ಒಂದು ಪರಿಸ್ಥಿತಿಯಲ್ಲಿ ಯಾವ ಹೆಣ್ಣು ಮಗು ಇದೆ ಅಂತ ಹೇಳಿದ್ರೆ ಈ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ? ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ ಅಶ್ರಫ್ ತಲಪಾಡಿ, ಪುತ್ತೂರು ಕ್ಷೇತ್ರಾಧ್ಯಕ್ಷ ಅಶ್ರಫ್ ಬಾವಾ, ಉಪಾಧ್ಯಕ್ಷ ಮುನೀಶ್ ಅಲಿ, ಜತೆ ಕಾರ್ಯದರ್ಶಿ ಅಬ್ದುಲ್ ರಹಿಮಾನ್, ಸುಳ್ಯ ಕ್ಷೇತ್ರದ ಮುಖಂಡ ಬಾಬು ಸವಣೂರು ಉಪಸ್ಥಿತರಿದ್ದರು.